ಪ್ರವೀಣ ನಟ್ಟಾರ್ ಇವರ ಹತ್ಯೆ ಇದು ಅತ್ಯಂತ ಖಂಡನೀಯ. ಪ್ರಾಯಶಃ ನಾವೆಲ್ಲ ದೆಹಲಿಯಲ್ಲಿ ಲೋಕಸಭೆ ಅಧಿವೇಶನ ಇದ್ದ ಕಾರಣ ನಿನ್ನೆ ರಾತ್ರಿ ಬಂದು ಇವತ್ತು ನೇರವಾಗಿ ಇಲ್ಲಿಗೆ ಬಂದಿದ್ದೇವೆ. ಪ್ರಶ್ನೆಗಳು ಎಲ್ಲರ ಮುಂದೆ ಇರುವಂಥದ್ದು. ರಾಜ್ಯ ಸರ್ಕಾರ ನಿಮ್ಮದೇ ಇದೆ, ಕೇಂದ್ರ ಸರ್ಕಾರ ನಿಮ್ಮದೇ ಇದೆ. ಆದರೂ ಕೂಡ ಈ ರೀತಿಯ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಭಾರಿ ಖಡಾಖಂಡಿತವಾದಂಥ ಹೆಜ್ಜೆಗಳನ್ನು ಇಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ನಮ್ಮಲ್ಲಿರುವಂಥ ಪ್ರಶ್ನೆ. ಬಾಕಿ ವಿಚಾರಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ನಿಜ, ನಾನು ಖಂಡಿತವಾಗಿ ಒಬ್ಬ ಲೋಕಸಭಾ ಸದಸ್ಯನಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ, ಮಾಜಿ ಕೇಂದ್ರ ಸಚಿವನಾಗಿ ನಾನು ಒಪ್ಪಿಕೊಳ್ತೀನಿ. ನಮ್ಮದೇ ಸರ್ಕಾರ ಸ್ವಲ್ಪ ದಿಟ್ಟ ಹೆಜ್ಜೆಯನ್ನು ತಗೊಳ್ಬೇಕಾಗಿತ್ತು. ಇತ್ತೀಚೆಗೆ ನಡೆದಂಥ ಹರ್ಷ ಕೊಲೆ ಪ್ರಕರಣ ಇರ್ಬೋದು, ಹಿಂದೆ ನಡೆದಂಥ ಹಲವಾರು ಕೊಲೆ ಪ್ರಕರಣಗಳಿರ್ಬೋದು. ಇದರ ಆಧಾರಿತವಾಗಿ ಅದು ಆಗಬಾರ್ದು ಅಂತ ಹೇಳುವಂಥದ್ದನ್ನು ಸ್ವಲ್ಪ ಹೆಚ್ಚು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ ಅಂತ ಹೇಳುವಂಥದ್ದು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೀನಿ. ಸುಳ್ಯದ ಪರಿಸರದಲ್ಲೇ ಒಂದು 4 ದಿನದ ಹಿಂದೆ, ಈ ಕೊಲೆಗಿಂತ 4-5 ದಿನದ ಹಿಂದೆ ನಡೆದಂಥ ವಿದ್ಯಮಾನ ಇರ್ಬೋದು, ಅಥವಾ ಅಲ್ಲಲ್ಲಿ ಇತ್ತೀಚೆಗೆ ಹಿಜಾಬ್ ಪ್ರಕರಣದ ನಂತರ ನಡೀತಾ ಇರುವಂಥ ಪ್ರಕ್ಷುಬ್ಧ ವಾತಾವರಣಗಳಿರ್ಬೋದು. ಇದನ್ನು ಹತೋಟಿ ಮಾಡಲಿಕ್ಕೆ ವಿಶೇಷವಾದಂಥ ಕಾರ್ಯಪಡೆಗಳ ರಚನೆಗಳನ್ನು ಮಾಡಿ ಆ ಮೂಲಕ ರಾಜ್ಯದಾದ್ಯಂತ ನಾವು ಕಟ್ಟೆಚ್ಚರ ವಹಿಸಬೇಕಾಗಿತ್ತು. ಪೊಲೀಸ್ ಇಲಾಖೆ ಕೂಡ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕಾಯಿತು. ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಅಂತ ಹೇಳಿದರೆ ಯಾರಿಗೂ ಕೂಡ ಒಂದು ಹೆದರಿಕೆ ಇಲ್ಲದಂಥ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು, ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತ ಹೇಳುವಂಥ ಭಾವನೆಗಳು ಬಂದಿರುವಂಥದ್ದು ಇದು ದುರ್ದೈವ. ಈ ಘಟನೆಯಂತೂ ನನಗೆ ತುಂಬ ನೋವು ತಂದಿದೆ. ಯಾಕೆ ಅಂತ ಹೇಳಿದರೆ, ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ತನ್ನ ವ್ಯವಸ್ಥೆಗಳನ್ನು ತಾನೇ ನೋಡಿಕೊಂಡು ಸಾಮಾಜಿಕ ವ್ಯವಸ್ಥೆಯಲ್ಲಿ ತನ್ನನ್ನು ಜೋಡಣೆ ಮಾಡಿಕೊಳ್ಳುವಂಥ ಒಬ್ಬ ವ್ಯಕ್ತಿ, ಅವನ ದಿಢೀರ್ ಹತ್ಯೆ ನನಗೆ ಗೊತ್ತಿಲ್ಲ. ಇವತ್ತು ನನಗೆ ಇಲ್ಲಿ ಬಂದಾಗ ಅವರ ಪತ್ನಿ ಹೇಳಿದ್ದು ನನಗೆ ಗೊತ್ತಾಯಿತು. ಅವರಿಗೆ ಬೆದರಿಕೆಗಳು ಬರ್ತಾಯಿತ್ತು, ಅವರು ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ದೇವೆ, ಆದರೂ ಪೊಲೀಸರು ಕಾರ್ಯಾಚರಣೆ ಮಾಡಲಿಲ್ಲ ಅಂತ ಹೇಳುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದರು. ಅಂಥದ್ದಾಗಿದ್ದರೆ ಇದು ಖಂಡಿತವಾಗಿಯೂ ಒಂದು ಗಂಭೀರ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ನಿಜ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೆದರಿಕೆ ಮತ್ತೊಂದು ಬಂದಾಗ ಎಲ್ಲ ಅವನ ಹಿಂದೆ ಪೊಲೀಸರು ನಿಲ್ಲುವಂಥದ್ದಲ್ಲ. ಸಮಾಜದಲ್ಲಿ ಇಡೀ ಈ ರೀತಿ ಮಾಡುವಂಥವರಿಗೆ ಒಂದು ಹೆದರಿಕೆ ಬೇಕು. ಅಯ್ಯೋ, ನಾವೇನಾದ್ರು ಮಾಡಿದರೆ ಪೊಲೀಸರು ನಮ್ಮನ್ನು ಬಿಡಲ್ಲ, ಈ ಸರ್ಕಾರ ನಮ್ಮನ್ನು ಬಿಡೋದಿಲ್ಲ. ಆದ ಕಾರಣ ಇವತ್ತು ಈ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಒಂದು ರೀತಿಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳುವಂಥ ಭಾವನೆಗಳು ಹುಟ್ಟುವಂಥ ಆ ರೀತಿಯ ವಾತಾವರಣ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಪ್ರಾಯಶಃ ನಾವಂತೂ ನಿಶ್ಚಯ ಮಾಡಿದ್ದೇವೆ. ನಾನು ಮುಖ್ಯಮಂತ್ರಿಗಳಲ್ಲಿ ಮಾತಾಡಿದ್ದೀನಿ. ಮರ್ಡರ್ ಆದ ದಿವಸವೇ ಅವರಿಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಬೇರೆ ಬೇರೆ ವಿಚಾರಗಳನ್ನು ತಿಳಿಸುವಂಥದ್ದನ್ನು ಮಾಡಿದ್ದೇವೆ. ಇಂಥ ಘಟನೆಗಳು ಭಾರಿ ಹಿಂದೆ ಇದನ್ನು NIAಗೆ ಕೊಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಒತ್ತಡಗಳಿತ್ತು. NIAಗೆ ಕೊಟ್ಟದ್ದು ಹಲವಾರು ಪ್ರಕರಣಗಳು ಇನ್ನೂ ತನಿಖೆಯಲ್ಲಿ ಬಾಕಿ ಇದೆ ಅಂತ ಹೇಳುವಂಥ ನಮ್ಮ ಗಮನದಲ್ಲಿದ್ದರೂ ಕೂಡ ಅವರು ಸ್ವಲ್ಪ ನೇರವಾಗಿ ಕಾರ್ಯಾಚರಣೆ ಮಾಡ್ತಾರೆ ಅಂತೇಳಿ ಇದನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ನಾವು ಮೊನ್ನೆ ಎಲ್ಲ MP ಗಳು ದೆಹಲಿಯಲ್ಲಿ BJP MP ಗಳು ಸೇರಿಕೊಂಡು ಇಲ್ಲಿಂದ ಅದನ್ನು NIAಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳುವಂಥ ಆದೇಶಗಳು ಬಂದ ತಕ್ಷಣ ನಾವು ಕೂಡ ನಮ್ಮ ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಮುಖಾಂತರ ಒತ್ತಡ ಮಾಡಬೇಕು ನಿಶ್ಚಯ ಮಾಡಿದ್ದೇವೆ. ಸೋಮವಾರ ಅಥವಾ ಮಂಗಳವಾರ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿದೆ. ಅತ್ಯಂತ ಶೀಘ್ರವಾಗಿ ಆರೋಪಿಗಳ ಪತ್ತೆ ಆಗಬೇಕು. ದೇಶದ ಯಾವುದೇ ಮೂಲೆಯಲ್ಲಿರಲಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಅವರನ್ನು ಹಿಡಿಯುವಂಥದ್ದು. ಇವತ್ತು ಕೇಳುವಂಥದ್ದು ಅವರ ಮನೆಯವರು ಇಷ್ಟೇ, ಎಲ್ಲ ನೀವು ಆದ ಮೇಲೆ ನೀವು ಬಂದು ಅದು ಮಾಡ್ತೇವೆ ಇದು ಮಾಡ್ತೀವಿ ಅಂತ ಹೇಳ್ತೀರಿ, ಮುಂದಕ್ಕೆ ಆಗದಾಗೆ ಮಾಡಲಿಕ್ಕೆ ನೀವೇನು ಹೆಜ್ಜೆ ತಗೊಳ್ತಾನೆ ಇಲ್ಲಲ್ಲೋ ಅಂತ ಹೇಳುವಂಥ ಅವರ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದನ್ನು, ಅವರ ಮನೆಯವರನ್ನು ಭೇಟಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಅವರ ಜೊತೆ ನಾವಿರ್ತೀವಿ. ಇವತ್ತಿರುವಂಥ ಜಿಹಾದ್ ಮತ್ತೊಂದು ಇದರ ಬಗ್ಗೆ ಬಾಯಿ ಮಾತಿನಲ್ಲಿ ಸಾಕಾಗೋದಿಲ್ಲ. ಬರೀ ಬಾಯಿ ಮಾತಿನಲ್ಲಿ ಮಾತಾಡೋದರಿಂದ ಇದಕ್ಕೆ ಪರಿಹಾರ ಆಗೋದಿಲ್ಲ. ಕಾರ್ಯಾಚರಣೆಗಳಾಗಬೇಕು. ಪೊಲೀಸರ ಆ ಬಲವರ್ಧನೆ ಮಾಡುವಂಥ ಹೆಜ್ಜೆಗಳನ್ನು, ಅವರಿಗೆ ಸಹಕಾರಗಳನ್ನು ಸರ್ಕಾರ ಕೊಡಬೇಕು. ಪೊಲೀಸರು ಅದೇ ರೀತಿಯಲ್ಲಿ ತಮ್ಮ ಗಂಭೀರತೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ನನ್ನ ಮನಸ್ಸಲ್ಲಿರುವಂಥ ಭಾವನೆ. ಸರ್, ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾನು ಒಬ್ಬ ಸಂಘಟನೆಯ ಪ್ರಮುಖನಾಗಿ
ಪ್ರಾಯಶಃ ನಾನು ನನ್ನ ಕಾರ್ಯಕ್ಷೇತ್ರ ಇವತ್ತು ಬೆಂಗಳೂರು ಮತ್ತು ಆ ಭಾಗದಲ್ಲಿರುವ ಕಾರಣ ನಾನು ಈ ಒಂದು ತಾಲೂಕಿನಲ್ಲಿ ಈ ಮನೆಯವರು ಇವರ ಹಿರಿಯರು ಬಾಕಿಯವರೆಲ್ಲ ನನ್ನ ಜೊತೆ ಕೆಲಸದಿಂದ ಮಾಡಿದ ಕಾರಣ ನನ್ನ ಜವಾಬ್ದಾರಿಯಿಂದ ಬಂದಿದ್ದೀನಿ. ಬೇರೆ ಕಡೆಗೆ ಹೋಗುವಂಥದ್ದು ನೀವು ಹೇಳಿದ ರೀತಿಯಲ್ಲಿ ಹೋಗಬೇಕು, ಯಾರದೇ ಆಗಲಿಲ್ಲ ಅವರ ಮನೆಗೆ ಹೋಗುವಂಥದ್ದು ಅದು ನ್ಯಾಯ. ಸರ್ಕಾರದ ಜವಾಬ್ದಾರಿ ಇದ್ದವರು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸರ್, ಈ ಪ್ರಕರಣದಲ್ಲಿ ಕೇವಲ ನಾಮಕಾವಸ್ಥೆಯಲ್ಲಿ ಇಬ್ಬರುಗಳನ್ನು ಬಂಧನ ಮಾಡಿದ್ದಾರೆ, ಪ್ರಮುಖವರೇ ಈ ಒಂದು ಕೇಸಲ್ಲಿ ಬಂಧನ ಆಗಿಲ್ಲ. ಸರ್, ನಾನೊಬ್ಬ ಜವಾಬ್ದಾರಿಯಾಗಿ ಇನ್ವೆಸ್ಟಿಗೇಷನ್ ಪೆಂಡೆನ್ಸಿ ಇರುವಂಥ ಸಂದರ್ಭಗಳಲ್ಲಿ ಅದರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಅದು ನಮ್ಮ ಕಡೆಯಿಂದ ಅದಕ್ಕೆ ಒಂದು ಬೇರೆ ಅವರಾಗಿದೆ, ಇವರಾಗಿದೆ, ನೆಟ್ಟಾರಲ್ಲಿ ಆಗಿದೆ, ಅಂಗಡಿಯಲ್ಲಿ ಇದ್ದ ಒಂದಾಗಿದೆ, ಇದನ್ನೆಲ್ಲ ನಾವು ಹೇಳಬಾರ್ದು. ನಾವು ಪೊಲೀಸರ ಮೇಲೆ ಭರವಸೆ ಇಟ್ಟು ಪೊಲೀಸರಿಗೆ ಸ್ಪಷ್ಟ ನಿರ್ದೇಶನಗಳನ್ನು ಕೊಟ್ಟು ಎಸ್ ಗೋ ಹೆಡ್ ಅಂತ ಹೇಳುವಂಥ ಮಾತನ್ನು ಹೇಳಬೇಕು, ಅದನ್ನು ಮಾಡಿದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಮ್ಮದೇ ಸರ್ಕಾರ ಇದೆ, ಈ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಒಪ್ಕೋತೀರಾ? ಇನ್ನೊಂದು ಇವತ್ತು ಹೋಮ್ ಮಿನಿಸ್ಟರ್ ಮನೆ ಮೇಲೆ ಕೂಡ ABVP ಕಾರ್ಯಕರ್ತರು ಕೂಡ ಮುತ್ತಿಗೆ ಹಾಕುವ ಯತ್ನ. ಸರ್, ಭಾವನೆಗಳು ಹಾಗೆ ಬಂದಿದೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಇದ್ದಾಗ ನಾವು ಭಾರಿ ಬೀದಿಗಿಳಿದು ಪ್ರತಿರೋಧ ಮತ್ತೊಂದೆಲ್ಲ ಮಾಡ್ತಾ ಇದ್ದೆವು. ಆಗ ನಮ್ಮೆಲ್ಲರ ವೋಟರ್ಸ್ಗಳ ಮನೋಭಾವನದಲ್ಲಿ, ಹಿಂದೂ ಸಮಾಜದವರ ಮನೋಭಾವನೆಯಲ್ಲಿ ಏನಿತ್ತು ಅಂತೇಳಿ ನಮ್ಮ ಸರ್ಕಾರ ಬಂದರೆ ಎಲ್ರಿಗೂ ರಕ್ಷಣೆ ಸಿಗ್ತದೆ ಅಂತ ಹೇಳುವಂಥ ಭಾವನೆಗಳಿತ್ತು. ಆದರೆ ಅದೆಲ್ಲಿಯೋ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಕೊರತೆ ಆಗಿದೆ ಅಂತ ಹೇಳುವಂಥದ್ದು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ. ಬ್ರಾಂಚ್ ಇಲ್ಲೇ ಆಗಬೇಕು ಅಂತ ಏನಾದರೂ ಇದೆಯಾ? ಮಂಗಳೂರಿನಲ್ಲಿ ಮಾಡಬೇಕು, ಕರ್ನಾಟಕಕ್ಕೆ ಬರುವಂಥ NIA ಬ್ರಾಂಚ್ ಮಂಗಳೂರಿನಲ್ಲಿ ಮಾಡಬೇಕು ಅಂತ ಈಗಾಗಲೇ ಅಲ್ಲಿ ಸ್ಥಳ ವೀಕ್ಷಣೆ ಕೂಡ ಆಗುವಂಥದ್ದು ಆಗ್ತಾ ಇದೆ. ಅದು ಶೀಘ್ರವಾಗಿ ಆಗ್ತದೆ. ಸರ್, ಇನ್ನೊಂದು ನಳಿನ್ ಕುಮಾರ್ ಕಟೀಲ್ ಅವರ ಕಾರು ಪಲ್ಟಿ ಮಾಡೋ ಯತ್ನ ಮಾಡೋದು, ನಿಮ್ಮ ನಾಯಕರು ಸಿಕ್ಕಿದ ಕಡೆಲ್ಲ ಮುತ್ತಿಗೆ ಹಾಕಿದ್ರು, ಕೇವಲ ಭಾಷಣದ ಮೂಲಕ ಆಕಾಶ ತೋರಿಸಿದ್ರೆ ಯಾವ ರೀತಿ ಆಗಿರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷ್ಯನ ಎಚ್ಚೆತ್ಕೊಳ್ಳುವಂಥ ಟೈಮ್ ಇದು ಅಂತೇಳಿ BJPಗೆ. ಸರ್, ನಮ್ಮ ಕಾರ್ಯಾಚರಣೆಗಳು, ನಮ್ಮ ಶೈಲಿಗಳು ಬದಲಾವಣೆ ಆಗಬೇಕು ಅಂಥೇಳಿ ಕಾರ್ಯಕರ್ತರ ನಿರೀಕ್ಷೆ ಇದೆ, ಅದಕ್ಕೆ ಅನುಗುಣವಾಗಿ ಆಗಬೇಕು. ಸರ್, ಇನ್ನು ಸಿದ್ದರಾಮಯ್ಯ ಅವರು ಏಕವಚನದಲ್ಲೇ ಸಾಕಷ್ಟು ವಾಗ್ದಾಳಿ ಮಾಡಿದ್ದಾರೆ. ಅದ್ರ ಜೊತೆಗೆ ತೇಜಸ್ವಿ ಸೂರ್ಯ ಒಂದು ಹೇಳಿಕೆಯನ್ನು ಕೊಟ್ಟರು, ಒಬ್ಬೊಬ್ಬರಿಗೂ ಕೂಡ ಸೆಕ್ಯೂರಿಟಿ ಕೊಡೋಕೆ ಆಗೋದಿಲ್ಲ ಅನ್ನುವಂಥ ಹೇಳಿಕೆ. ಆ ಹೇಳಿಕೆಗೆ ತೀವ್ರ ಖಂಡನೆ ಆಗ್ತಾ ಇದೆ. ಸೊ ನೀವೇನಾದ್ರು ಸಮರ್ಥನೆ ಮಾಡ್ಕೋತಾರೆ ಆ ಹೇಳಿಕೆ ಅನ್ನೋದು ಸರಿ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ? ಯಾಕಂತಂದರೆ ಸರ್, ಈಗ ನಾನು ಹೇಳುವಂಥದ್ದು ಇಷ್ಟೇ, ಇಂಡಿವಿಜುವಲ್ ಆಗಿ ಎಲ್ರಿಗೂ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸರಿ. ಆದರೆ ಒಂದು ವಾತಾವರಣ, ಒಂದು ಸರ್ಕಾರ ಸೃಷ್ಟಿ ಮಾಡಬೇಕು. ಹೇಗೆ ಅಂತ ಹೇಳಿದರೆ, ಇಲ್ಲ ಇಂಥ ಕೃತ್ಯಗಳಲ್ಲಿ ಮಾಡಿದರೆ ನಮ್ಮದು ಮುಗೀತದೆ, ನಮ್ಮ ಭವಿಷ್ಯನೇ ನಮಗಿಲ್ಲದೆ ಹಾಗೆ ಆಗ್ತದೆ, ಆದ ಕಾರಣ ಇದಕ್ಕೆ ನಾವೆಲ್ಲ ಇಳಿಬಾರ್ದು ಅಂತ ಹೇಳುವಂಥ ಒಂದು ಸ್ಪಷ್ಟ ವಾತಾವರಣವನ್ನು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಮಾಡುವಂಥ ಅವಶ್ಯಕತೆಗಳಿದೆ. ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ನಾವು. ಆ ವಿಚಾರದಲ್ಲಿ ವೈಫಲ್ಯ ಆಗಿದೆ ಅಂತ ಒಪ್ಕೋತಾರೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರ? ಸರ್, ಕೇಂದ್ರದಲ್ಲಿ ಇದರಲ್ಲಿ ಪಾಲಿಲ್ಲ. ಲಾ ಆ್ಯಂಡ್ ಆರ್ಡರ್ ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್. ಲಾ ಆ್ಯಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. NIA ಇರ್ಬೋದು, CBI ಇರ್ಬೋದು, ಅವರು ನಮ್ಮ ರಾಜ್ಯದ ವ್ಯಾಪ್ತಿಯೊಳಗೆ ಅವರು ಕಾರ್ಯಾಚರಣೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ರಿಕ್ವೆಸ್ಟ್ ಹೋಗಬೇಕು. ಸೋಮೋಟ ಅವರಿಗೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್, ಆದ ಕಾರಣ ರಾಜ್ಯಕ್ಕೆ ಸೀಮಿತ ಆಗಿದೆ. ಅದು ವೈಫಲ್ಯ ಆಗಿದೆ ರಾಜ್ಯ ಸರ್ಕಾರ? ವೈಫಲ್ಯ ಅಂತ ನಾನು ಹೇಳಲ್ಲ. ನಮ್ಮ ಕೆಲಸಕ್ಕೆ ಎಷ್ಟು ವೇಗ ಕೊಡಬೇಕಿತ್ತ ಅಷ್ಟು ವೇಗ ಕೊಡಲಿಲ್ಲ ನಾವು. ಆ ವೇಗವನ್ನು ಈಗ ಕೊಡಬೇಕಾಗಿದೆ. ಸರ್, ಈ ಪ್ರಕರಣದಲ್ಲಿ NIA ತನಿಖೆ ಇನ್ವೆಸ್ಟಿಗೇಷನ್ ಯಾವಾಗ ಆಗ್ತದೆ ಅನ್ನುವಂಥ ಮಾಹಿತಿ? ಸರ್, ಈಗಾಗಲೇ ಮುಖ್ಯಮಂತ್ರಿಯವರು ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಅಂತ ಹೇಳಿದೆ. ಹೋಮ್ ಡಿಪಾರ್ಟ್ಮೆಂಟ್ ಪರಿಶೀಲನೆ ಮಾಡಿ ಅವರ ತಗೊಳ್ತಾರೆ. ನಾವೀಗ ಮಂಗಳವಾರ ಹೋಮ್ ಮಿನಿಸ್ಟರ್ನ ಕರ್ನಾಟಕದ ಎಲ್ಲ MP ಭೇಟಿ ಮಾಡುವ. ಸಿದ್ದರಾಮಯ್ಯ ಏಕವಚನದಲ್ಲೇ ಸಾಕಷ್ಟು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಡೆಸೋದಕ್ಕೆ ಈ ಬಾಯಿಯಿಂದ ಮಾತಾಡುವಂಥ ಮಾತುಗಳುಂಟಲ್ಲ, ಅವನ ಯೋಗ್ಯತೆಯನ್ನು ಸಮಾಜಕ್ಕೆ ತಿಳಿಸ್ತದೆ. ಥ್ಯಾಂಕ್ ಯು. ಮೊನ್ನೆ ಯಾಕೆ ನೀವು ಭಾಗವಹಿಸಲಿಲ್ಲ ಮೃತದೇಹದ ಮೆರವಣಿಗೆಯಲ್ಲಿ? ಆಕ್ರೋಶಕ್ಕೆ ಏನಾದರೂ ನೀವು ಎದುರಿದ್ರಾ ಕಾರ್ಯಕರ್ತರ? ಸರ್, ನಾನು ಪ್ರಾರಂಭದಲ್ಲೇ ಹೇಳಿದೆಲ್ಲ, ನಾನು ಲೋಕಸಭಾ ಅಧಿವೇಶನದಲ್ಲಿದ್ದೆ, ಮತ್ತು ಇಲ್ಲಿ ನಮ್ಮದೇ ಸರ್ಕಾರ ಇದೆ, ನಮ್ಮದೇ ನಾಯಕರಿದ್ದಾರೆ. ಬರೇ ನಾಯಕ ಸರ್, ನಾನೀಗ ಬೆಂಗಳೂರನ್ನು ಪ್ರತಿನಿಧೀಕರಿಸ್ತಾ ಇದ್ದೇನೆ, ನಾನು ಈ ಕ್ಷೇತ್ರವನ್ನು ಪ್ರತಿನಿಧೀಕರಿಸ್ತಾ ಇಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.